ಇಲ್ಲು ಬಿಡುದು 10 ಜನ ಏನ್ ಮಾಡಿ ಏನು ಕಣ್ಣು ಅಣಲಿದ್ರೆ ನಾವು ಅಂದೆ ಬಡ ಬಡ ಜವನ ಎನ್ನ ಮಂಜಿ ಮತ್ತು ಬಂದು ನೀರಾಯ ಮೋಕೆ ಬೇದ ಕೇಳಿ ಕೇಳಿ ಅಂಚತ್ತೆ ಏನು ಸತ್ಯವೇ ಪಂಚ ದೇವರೇ ಅಪ್ಪೆ ಅಮ್ಮೆ ಬಂದು ಬಳಗ ಏರೆಂದು ಕೇಳೋಣ ಇರೇನು ತೋಜ ಒಂದುಲೇ ಎನ್ನ ಪಾದ ದೇವರಿದೆ ಇಂತ ನೀರುವರೆಗೆ ದೇವರಿದೆ ಆಶ್ರಯ ಜನ ಎಂಟ್ಲೆಗೆ ಆಶ್ರಯನ ಕೊರಿಯನ್ನ ಪುಣ್ಯಮೂರ್ತಿಗೆ ಅವೆಡ ಹತ್ರ ಸತ್ಯನ ತಿರುಪವನ ಪದಾಲ ಕಲ್ಮಶ ಜೀವನೇರ ಬಲ್ಲಿಗೆ ಸುಚಿತ್ರ ಪಣಪುರಂಚಿನ ಪೊಣ್ಣನು ಪುಣ್ಯ ಅಂದ್ರೆ ಅಲ್ಲೇನೆ ಅನತುಯ್ಯನಾ ಅಂಚತ್ತೆ ಯಾನ ಅಂತ ಕೇಳಿದೆ ನನ್ನ ಮದುವೆ ಮೇಲೆ ಮನಸ್ಸುಂಡ ಅಂತ ಕೇಳಿದೆ ಅಂದೆ ಅದಕ್ಕೆ ಅಪ್ಪಾಜಿನ ಕೇಳಿದ್ರೆ ಅವ್ರು ಒಪ್ಪಿಗೆ ಕೊರಿಯರ್ಲ ನಿನ್ನ ಹಿರಿಯರು ಖಂಡಿತ ಮದುವೆ ಅಪ್ಪ ಅಂಡನು ಅಂಚೆ ಇರದ ಕೇಳ್ಮೆಯಾನ ಇರ್ತ ಅಂಕನಾವೆ ಬಾಲೆ ಅಂಚೆ ಇಂಕ ಮದುವೆ ಅಂತ ಕೊರಳಿಯಾ ಚಿತ್ರ ಪಡ್ಕೊಳ ಕೊಂಡನು ಚಂದ್ರ ಪಡ್ಕೊಳ ಆಡಾಗಿ ದಾರನ ಇತ್ತು ಕೊರಿಯರೆ ಒಪ್ಪಿಗೆ ಉಂಡೋ ಉಂಡೋ ಮಸ್ತ್ ಸಂತಸಲಾಂಡ ಇರುವಿನ ನುಡಿಕೇಂದು ಮಸ್ತ್ ಸಂತಸಲಾಂಡ ಇರುವಿನ ನುಡಿಕೇಂದು ಕಟ್ಟು ನೇಮದ ಪೊಡಿಪಡೆ ಕಟ್ಟು ನೇಮದ ಪೊಡಿಪಡೆ பெரிய குலசேரி தினவந்த சுப தினோ பெரிய குலசேரி ದಿನವಂತ ಶುಭ ದಿನದ ಮದುವೆದ ಬಾಳೆ ನಡೆಸಿದೆ ಮದುವೆದ ಬಾಳೆ ಕುಸಿದೆ ಆ ಪೊಣ್ಣು ಅಮ್ಮೆರ ಕೇಂದ್ರ ಬರ್ಪೆದು ಬಂತದು ಇದೇ ಅಂತ ಕೇಂದ್ರ ಬತ್ತಿ ಮದ್ನಾಥ ಕೊರ್ಪರನ್ನು ಕೇಳಿ ಅದಾ ಉತ್ತರ ಕೊಡತ್ತಾ ಅಬುಜಿ ಯಾವನು ಹೆಚ್ಚಿನ ಬಂಡೆ ಆ ಪೂಜೆ ಇದು ಶಬ್ದ ಬಂಡೆ ಅಂತ ಆ ಪೂಜೆ ಬಂಡ ಇಚ್ಚಿಂದ ಅಂಚಾನ ಎರಡು ವಾಕ್ಯ ಪೂರ್ತಿ ಆದವು ಶಬ್ದ ಒಂದು ವಾಕ್ಯದ ಒಂದು ಶಬ್ದ ಮಾತ್ರ ಅವು ಏರೇನ ವಾಕ್ಯ ಹೇಗೆ ಆ ವಾಕ್ಯ ಬೇದಿರು ಉಂಟು ಮದುವೆ ಆಪೇಲೆ ಬಣತೈ ಯಾನು ಇಚ್ಛಂದ ಈ ಮದುವೆ ಆಪುಜಿ ಪುಣ್ಯ ಪ್ರಸಾದ ದೇವರಪ್ಪೆ ಬೆದನ ಬಾಲಣ್ಣ ದಾಣ್ಣ ನಿಜ ಯೋಗ ಯೋಗ ದೇವರದಂತೂ ಒದಗಾದ ಕೊಡ್ತೇನೆ ಏಪಲಾಂಚೇನೆ ಏರು ಏಪ ಬರ್ಪೇರು ಏರು ಏಪೆ ಏರು ಮಿತ್ರ ಆಪೇರು ಏರು ಏಪ ಬುಡ್ದು ಹೋಗ್ಪೇರು ಐದು ಬಂದ್ರೆ ಸಾಧ್ಯ ಅದು ಯೋಗ ಒಂಜಿ ಪೊರ್ತುಗೆ ಅವನು ಸೈಪುಣಯೇ ಆ ಪೊರ್ತು ಪುನರ್ಜನ್ಮ ಕೊಟ್ಟ ಪುಣ್ಯಾತ್ಮೆಯಿ ನಿನ್ನ ಮಿತ್ರದ ಗೌರವ ಎಂಕುವ ಕಾರಣಗಳ ಏಪಲ ಬುಡ್ದು ಹೋಗಲು ಸಾಧ್ಯ ಐಟ್ಲ ಒಂಜಿ ಪಾತ್ರ ಪಂಡ ಅನಾಥೆ ಯಾನೆ ಕೇರಳ ಜೀನು ಅಪ್ಪೆ ಮೇಲೆ ಪೂರ ಈರುಂದೆ ಪಂಡ ಆ ಜಾಗನೇ ಆನೆಗೆ ಏಪಲೆ ಕೊಡ್ತೆ ಐಟ್ಲ ಒಂದು ಎಟ್ಟೆ ಪೊಣ್ಣು ಸುಚಿತ್ರ ಸುಚಿತ್ರ ಎಡ್ಡೆ ಬದ ಎಡ್ಡೆ ಪೊಣ್ಣು ತೂಳು ದಿನ ಉಡಲು ದಿಂಜಿದ ಬತ್ತುಂಡ ಒಂದು ಪಾತ್ರ ಉಂಡು ಕುಂಟಿ ಆವಡು ಕುರುಡಿ ಆವಡು ಕೆಪ್ಪಿ ಆವಡು ಏರೆ ಆವಡು ಅಲ್ಲ ಉಡಲೆಡ್ಡೆತ್ತು ನಮ್ಮ ಉಡಲು ಬತ್ತುಂಡ ಅದ್ರ ಮದುವೆ ಆವಡೆ ಎಡ್ಡೆ ಆಕ್ಷೇಪ
ಈ ಜಮನತ್ತ ಮದುವೆ ಪ್ರಾಯ ಅತ್ತ ಈ ಪನ್ಪುಣತ್ತು ನಿಕ್ಕಿ ಪೊಣ್ಣು ತೂದು ಯಾನೇ ಮನ್ಪೋಡಿತ್ತು ಅಕ್ಕಿ ತುಂಬ ಈ ವ್ಯವಸ್ಥೆ ಮಲ್ತ ತೊಂದರೆ ಇಜ್ಜಿ ಸಂತೋಷ ಮಗ ಈ ಎನ್ನ ಬಾಲೆ ಎನ್ನ ರಟ್ಟು ಜೋಕುಳಿತ್ತವು ರಟ್ಟು ಕಣ್ಣದರಕ ಒಂಜಿ ಬಾಲೆನ ಕಲೆ ಒಂಡೆ ಆಡ ತೊಂದರೆ ಇಜ್ಜಿ ನನಂಜಿ ಬಾಲೆ ಈಂದೇ ಎನ್ನುವೆ ಮುಖಂಜಿ ಎಲ್ಲಿಯ ಕಿನ್ಯ ಹುಲ್ಲಿ ಕಿಪ್ಪಿಯ ಎಲ್ಲ ಮುಲ್ಪದೆ ಚರಿತ್ರ ಆಗಲೇ ಕೇಳ ಉಗ್ರಾಂಡ ಕೇಳಲ ಪಾರ ಉಗ್ರಾಂಡ ಕೇಳಿಯಾ ಅವೇ ಎನ್ನಲ್ಲ ಅವೇ ಪ್ರಕರಣ ಅವೇ ಅಂಡ ಸಮಾಟ ಒಂಜಿ ಪೊಣ್ಣನ್ನು ರಟ್ಟಿದವನ ವಿಷಯ ಅವೇ ಎಂದು ಪೊಣ್ಣ ಅವೇ ಎಂದು ಬಂದೆ ಎನ್ನ ಪೊಣ್ಣನ್ನು ಕುದರೆ ಬೇತೆ ಎಂಚವು ಚಾರಿತ್ರ ಚರಿತ್ರ ಚಾರಿತ್ರ ಕುದಾರ ವಿಚಿತ್ರ ಚರಿತ್ರ ಓ ಸರಿತ್ರ ಎಂದು ಗುರುತಿತ್ತು ಸಚಿತ್ರ ಸಚಿತ್ರ ಹತ್ತಿಸಿ ಸರಿ ಸರಿ ಚರಿತ್ರ ಎನ್ನ ಉಕ್ಕ ಹೂವು ಗೋರಿ ಅಲೆನ್ ಕೂತ ಅಲೆನ್ ಮೋಟಿ ಆದ ನಾನು ವಿಚಿತ್ರ ಅವು ಪುಟ್ಟಿ ಉದಾರ ಬುಕ್ಕತ್ತು ಜಾತಕ ಪಟ್ಟಣವ್ರು ಕೂಡ ಬಂದಿದ್ರು ಸುತ್ತಾವು ವಿಚಿತ್ರ ಐದು ಚರಿತ್ರ ಪಂಡೆ అంటే ಅದು ಎಟ್ಟೆ ಉಂಟಿಗೆ ಎನ್ನ ಪುದಾರಗಿಲ್ಲ ಎನ್ನ ಗೋಪಿ ಆಪುಂಡಿ ಐಕ ಐಕ ಆಪುಂಡಿ ಚೀಸಾವು ఒక చీ అంటే అదితే ఐకల ఇరనైదు రొప్ಪಿಗೆ ಹೋಗಿ ಅಂಡ ಅವೇ ಚಪ್ಪಾರ ತೆಪ್ಪುನೆಗೆ ತುಂಬು ಒಂದೇ ಖರ್ಚಿನ ಮುಗಿತು ಬಿಡೋಳಿ ಇದರ ಪುನರ ಚಪ್ಪಾರಕ ಪಾಡು ఆయన యోచన వస్తుందా ఒన్ను ఆవులాతుంది ఖర్చుకి కొడతా మదిమే ఉన్న వ్యవస్థ అవడతా ఐక్య మాత్రం ಯೋಚನೆ ಪಡಿಸಿ ಎನ್ನಕ್ಕಳಿಂದ ಯಾನು ಏಪ ಸ್ವೀಕಾರ ಮಾಡ್ತೇನಾ ಅವಳಿದಕ್ಕೆ ಬುಡ್ದು ಬಾಡಿನ ಕ್ರಮ ಇತ್ತು ಯಾಕಂದ್ರೆ ದೇವರೇ ಕೊಡೋ ಸಂಪತ್ತು ನಂಕಲ ಕೊಡೋದಾಗಿ ದಾಲಾಗಿ ನಮ್ಮ ಏವ ಕೋಪದ ನಂಕಲೇ ಹೋಗ್ತೀವಿ ಅವೇರ್ದಾರ ಪಣದಲ್ಲ ನಿನ್ನ ಮನೆ ಮೇಲೆ ರಾಜ ಗಾಂಭೀರ್ಯರು ರಾಜ ಮರ್ಯಾದೆ ನಮ್ಮ ಈ ಬುರಟ್ಟು ಸಂತೋಷ ಧರ್ಮಪುರದ ಧರ್ಮ ವರಸುದ ಧರ್ಮ ಆಚರಣೆ ನೆಂಚಿನ ಆಪುರ ಐದು ಪೂರದಿಂದ ಮದುವೆಗೆ ವ್ಯವಸ್ಥೆ ಮಲ್ಪೆ ತೊಂದರೆ ಯಾನುಂಡೆ ದೀಕ್ಷೆ ತೊಂದರೆ ಮದುವೆ ಚಪ್ಪರ ಬಂದ ಐತೆ ಅವು ಜಾನೆ ಉಳ್ಳೆ ಈಗ ತಮ್ಮಲೆ ಅಮ್ಮೆ ಜಾನ ಅಮ್ಮೆ ಅವ ತಮ್ಮಲೆ ಅವ ಸಮ್ಮಲ ಅಂಡವು ಅಮ್ಮೆ ಅಂಡವು ಸಮಾಪುರಿ ಅಮ್ಮಲೆ ಅಂಡ ಪ್ರತಿಯೊಂದು ಹೊರದಾಡುವ ಅಮ್ಮೆ ಅಂಡ ಸತ್ತ ಕುಟುಂಬೋಡು ಗಲಾಟೆ ಅದು ದಾರೆ ವೈಪರ ಜನಬೋದು ಜಾನುಲ್ಲೆ ಕುಟುಂಬೋಡು ಗಲಾಟೆ ಆಪುನ ವಿಷಯ ಓಲಾಂಡಲ ಬರ್ತದೆ ಎನ್ನ ಸಿದ್ಧ ಮೇರೆ ಬಿಡಿ ಬತ್ತೇರ್ನ ಮದ್ವೆ ಅಮ್ಮೆ ಇಚ್ಚ ಬೇರೆ ಕೇಳಿದ್ರ ಮದ್ವೆ ಸ್ವಲ್ಪ ಗಲಾಟೆ ಕೆಲವಾಡಿ ಅಂತ ಹೌದಾ ಮದುವೆ ವ್ಯವಸ್ಥೆ